ಕೊಲ್ಯ ದುರ್ಗಾಂಬ ಶ್ರೀ ಮಹಾಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯಡ್ ನಾಗಾರಾಧನದ ನಾಗರ ಪಂಚಮಿ ಸೇವೆ ಪೂಜಾ ಕಾರ್ಯಕ್ರಮಗಳು ಅಂಗಾರೆ ಕಾಂಡೆ ನಡೆತದೆ. ಕೊಲ್ಯ ದುರ್ಗಾಂಬ ಶ್ರೀ ಮಹಾಗಣಪತಿ ಸ್ವಯಂಭೂ ನಾಗ ಸಾನ್ನಿಧ್ಯ ಶ್ರೀ ರಕ್ತೇಶ್ವರಿ ಗುಳಿಗ ಸಾನ್ನಿಧ್ಯ ಕ್ಷೇತ್ರಡ್ ಅಂಗಾರೆ ಕಾಂಡೆ ನಾಗರ ಪಂಚಮಿ ಆಚರಣೆ ಆಂಡು ಸ್ವಯಂಭೂ ಶ್ರೀ ನಾಗದೇವರನ ಸಾನ್ನಿಧ್ಯಡ್ ಬೊಂಡಾಭಿಷೇಕ ಪೇರು ಅಭಿಷೇಕಗಳು ಆದ್ ತಂಬಿಲ ಸೇವೆ ನಡಪಾದು ಭಕ್ತ ಬಂಧುಗಳು ತಂಕಲ ಪರಕೆ ಸೇವೆಯನ್ನು ಒಪ್ಪ್ಯಾದು ನಾಗರ ಪಂಚಮಿದ ಪೂಜೆನು ಸಂದಾಯರು.
ಮಧ್ಯಾಹ್ನದ ಮಹಾಪೂಜೆ ಅದು ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆಲ್ಲ ನಡಪಾಯಿರು. ಶ್ರೀ ಕ್ಷೇತ್ರದ ಅರ್ಚಕರು ಶ್ರೀ ರಘುನಾಥ್ ಭಟ್ ಬಕ ಪ್ರಸಾದ್ ಭಟ್ ಪೂಜಾ ಸೇವೆಯನ್ನು ನಡಪಾದು ಕೊರಿಯರು.
आदित्य प्रचोदयात् अनन्तानन्ददेवेश अनन्तफलदायक अनन्तमूर्तये विश्वात्मा अनन्ताय नमो नमः ॐ भुजङ्गेयाय विद्महे सर्वराजाय धीमहि तन्नो नागः प्रचोदयात् अनन्तं वासुदेवं पद्मनाभं सकम्बलं शङ्खभारं दाक्षिणाष्टं तक्षकं कालीयं च ॐ नमो अस्तु सर्पेभ्यो एकैकत्वमेवनो एतन्तरेखं ये देवेभ्यः सर्पेभ्यो नमः आवाहित श्रीवासुकिनागराजस्वामिने नमः रक्तेश्वरी देवताभ्यो नमः श्रीमहागणपतये नमः उग्रदेवताभ्यो नमः परिवारदेवताभ्यो नमः प्रार्थनां समर्पयामि ವಿಶೇಷವಾಗಿ ಈ ಕೊಲ್ಯ ವಾಸುಕಿನಾಗರಾಜನ ಸನ್ನಿಧಿಯಲ್ಲಿ ರಕ್ತೇಶ್ವರಿ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಇವತ್ತಿನ ದಿವಸ ಶುದ್ಧ ನಾಗಪಂಚಮಿ ವಾಸುಕಿನಾಗರಾಜ ನಾವು ಆರಾಧನೆ ಮಾಡಿಕೊಂಡು ಬಂದಂತಹ ಪ್ರತಿನಿತ್ಯವೂ ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಆ ವಾಸುಕಿನಾಗರಾಜನಿಗೆ ಪೂಜಾರಾಧನೆ ಆಗ್ತದೆ. ಆದರೆ ಇವತ್ತು ವಿಶೇಷವಾಗಿ ನಾಗರ ಪಂಚಮಿ ದಿವಸ ಆ ವಾಸುಕಿನಾಗರಾಜನಿಗೆ ವಿಶೇಷವಾಗಿ ಕಲತರ್ಪಣ ಪಂಚಾಮೃತಾಭಿಷೇಕ ನಾಗಪಂಚನಾರಾಧನೆಯನ್ನು ಭಕ್ತ ಜನರೊಂದಿಗೆ ಶ್ರೀ ಯಜಮಾನರು ಮುಖಾಂತರ ಇವತ್ತಿನ ದಿವಸ ಸರ್ವ ವಿಧದಲ್ಲಿ ಕೂಡ ಆ ನಾಗರಾಜನ ಪೂಜಾರಾಧನೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಇವತ್ತಿನ ದಿವಸ ಆ ನಾಗರಾಜನನ್ನು ವಿಶೇಷವಾಗಿ ನಾವು ಪೂಜಾರಾಧನೆ ಮಾಡಿದಂತಹ ಪಕ್ಷದಲ್ಲಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಆ ವಾಸುಕಿನಾಗರಾಜನು ಅನುಗ್ರಹಿಸ್ತಾನೆ. ವಿಶೇಷವಾಗಿ ಇವತ್ತಿನ ದಿವಸ ಮಾಡಿದಂತಹ ಪೂಜೆಯಿಂದ ನಮ್ಮ ಯಾವುದೇ ಭಕ್ತ ಬಾಂಧವರಿಗೂ ಕೂಡ ಅಥವಾ ಸಮಾಜ ವರ್ಗದವರು ಕೂಡ ಬಂದಂತಹ ಬರುವಂತಹ ಎಲ್ಲ ರೀತಿಯ ಗ್ರಹಾಚಾರಗಳನ್ನೆಲ್ಲ ದೂರ ಮಾಡಿಕೊಂಡು ಧರ್ಮವ್ಯಾಧಿ ಅಥವಾ ನಾಗಭೀತಿ ನಾಗದೋಷಗಳಲ್ಲಿ ಅದೆಲ್ಲ ನಿವಾರಣೆ ಮಾಡಿಕೊಂಡು ವಿಶೇಷವಾಗಿ ಆ ನಾಗರಾಜನ ನಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಿಕೊಂಡು ಬರಬೇಕು. ಹಾಗೆ ಬಂದಂತಹ ಬರುವಂತಹ ದುರಿತಗಳು ಅಥವಾ ಹೀಗೆ ಭಯಗಳಿದ್ದಲ್ಲ ಅದೆಲ್ಲ ನಿವಾರಣೆ ಮಾಡಿಕೊಡಬೇಕು. ವಿಶೇಷವಾಗಿ ಈ ಭೂಮಿಯ ಒಡೆಯನಾದಂತಹ ಭೂಮಿಯನ್ನು ಸದಾಕಾಲ ಈ ಅದನ್ನು ಭಾರವನ್ನು ಹೊರುವಂತಹ ಅನಂತನಾದಂತಹ ಶ್ರೀ ವಾಸುಕಿ ನಾಗರಾಜನಲ್ಲಿ ಪ್ರಾರ್ಥನೆಯನ್ನು ಅಂತ ಹೇಳಿದ್ರೆ ನಾವೆಲ್ಲ ಒಳ್ಳೆಯದರಲ್ಲಿ ಜೀವನ ಮಾಡಬೇಕು ಅಂತ ಹೇಳಿದರೆ ಕೃಷಿ ಕಾರ್ಯಗಳೆಲ್ಲ ಒಂದೇ ರೀತಿಯಲ್ಲಿ ನಡೆಯಬೇಕು. ಹಾಗೆ ಕೃಷಿ ಕಾರ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ನಡೆಯುವಂತಾಗಿ ಧನಧಾನ್ಯಾದಿಗಳು ಸಮೃದ್ಧಿಯಾಗಿ ಸಂಪತ್ತು ಸಮೃದ್ಧಿಗಳೆಲ್ಲ ಉತ್ತಮ ರೀತಿಯಲ್ಲಿ ಆ ನಾಗರಾಜನ ಅನುಗ್ರಹದಿಂದ ಅಭಿವೃದ್ಧಿ ಆಗುವ ಹಾಗೆ ಆ ದೇವರು ಅನುಗ್ರಹಿಸಬೇಕು. ಮನೆಯಲ್ಲಿ ಮನಸ್ಸಿನಲ್ಲೂ ಕೂಡ ಆ ವಾಸುಕಿನಾಗರಾಜನ ಸಾನ್ನಿಧ್ಯ ಕುರಿತು ಹೋದಲ್ಲಿ ಬಂದಲ್ಲಿ ಕೈಗೊಳ್ಳುವಂತಹ ಎಲ್ಲ ಉದ್ಯೋಗ ವ್ಯವಹಾರಗಳು ಕೂಡ ಒಳ್ಳೆಯ ರೀತಿಯ ಸಮೃದ್ಧಿಯನ್ನು ಕೂಡ ಅನುಗ್ರಹಿಸಿಕೊಂಡು ನಮ್ಮ ನಾಗರಾಜನ ವಿಶೇಷವಾದಂತಹ ಅನುಗ್ರಹದಿಂದ ಮುಂದಕ್ಕೆ ಸಮಸ್ತ ವ್ಯಾಧಿಗಳು ಸಮಸ್ತ ದುರಿತಗಳು ಕೂಡ ನಿವಾರಣೆಯಾಗಿಕೊಂಡು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಿಕೊಂಡು ಸುಖ ಶಾಂತಿಯ ನೆಮ್ಮದಿಯ ಜೇನುಂಟಂತಹ ಭಾಗ್ಯವನ್ನು ಆ ವಾಸುಕಿನಾಗರಾಜ ನಮಗೆಲ್ಲ ಅನುಗ್ರಹಿಸಬೇಕು. ನಮಗೆಲ್ಲರಿಗೂ ಕೂಡ ಅಭಿವೃದ್ಧಿ ಮಾಡಿಕೊಂಡು ಸದಾಕಾಲ ನಮ್ಮನ್ನು ರಕ್ಷಣೆಯನ್ನು ಕೊಟ್ಟು ನಮ್ಮನ್ನು ಉತ್ತರೋತ್ತರವಾಗಿ ಕಾಪಾಡಿಕೊಂಡು ಬರಬೇಕು ಅಂತ ಹೇಳಿ ನಾಗರಾಜನ ಸಾನ್ನಿಧ್ಯದಲ್ಲಿ ಭಕ್ತಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ರೂಪಂ ದೇಹಿ ಜಯಂ ದೇಹಿ ಯಶೋದೇಹಿ ದಿನೋದೇಹಿ ಪುತ್ರಾಂ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಚ ದೇಹಿವೆ. ವಿಶೇಷ ನಾಗರಾಜನ ಇನ್ನೊಂದು ಪ್ರಾರ್ಥನೆ ಅಂತ ಹೇಳಿದರೆ ನಮಗೆ ಯಾವುದೇ ರೀತಿಯ ಸಂತಾನಹೀನತೆಗಳು ಇದ್ದಂತಹ ಪಕ್ಷದಲ್ಲಿ ಯಾರಿಗೂ ಕೂಡ ಭಕ್ತಬಾಂಧವರಿಗೂ ಕೂಡ ಆ ಸಂತಾನಹೀನತೆಯನ್ನು ನಿವಾರಣೆ ಮಾಡಿಕೊಂಡು ಸಂತಾನ ಭಾಗ್ಯವನ್ನು ಕೂಡ ನಾಗರಾಜನು ಅನುಗ್ರಹಿಸಬೇಕು. ಹಾಗೆ ಸರ್ಪದೋಷಗಳು ಅಥವಾ ರಾಹುಗೆ ಸಂಬಂಧಪಟ್ಟಂತಹ ದೋಷಗಳಿದ್ದಲ್ಲಿ ಅದೆಲ್ಲ ನಿವಾರಣೆ ಮಾಡಿಕೊಂಡು ನಮ್ಮನ್ನು ಸದಾ ಕಾಲ ಸಮಸ್ತ ದೋಷಗಳಿಂದ ನಿವಾರಣೆ ಮಾಡಿಕೊಂಡು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಳಿಸಬೇಕು ಅಂತ ಹೇಳಿ ಆ ನಾಗರಾಜನಲ್ಲಿ ವಿಶೇಷವಾಗಿ ಪ್ರಾರ್ಥನೆ. ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ದಿವಾಕರ್ ಬಗಂಬಿಲ, ಶ್ರೀಮತಿ ಸವಿತಾ ದಿವಾಕರ್ ಬೊಕ, ದುರ್ಗಾಂಬ ಬಾಡಿ ವರ್ಕ್ಸ್ದ ಸಿಬ್ಬಂದಿ ಬಳಗ, ಪರಿಸರದ ಭಕ್ತ ಬಂಧುಗಳು ಪೂಜಾ ಸೇವೆಡು ಪಾಲ್ಪಡೆದಿದ್ದೇರು.